ಶಬರಿಮಲೆಯಲ್ಲಿ ಅಯ್ಯಪ್ಪ ಭಕ್ತರ ಮೇಲೆ ನಡೆಯುತ್ತಿರುವ ದೌರ್ಜನ್ಯ ಖಂಡಿಸಿ ಶಬರಿಮಲೆ ಸಂರಕ್ಷಣಾ ಕ್ರಿಯಾ ಸಮಿತಿ ನೇತೃತ್ವದಲ್ಲಿ ಮಂಗಳೂರಿನ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿದ್ರು. ಈ ವೇಳೆ ಮಾತನಾಡಿದ ಶಾಸಕ ವೈ ಭರತ್ ಶೆಟ್ಟಿ ಅವರು, ಶಬರಿಮಲೆಗೆ ಹೋಗುವವರು ₹1 ಕಾಣಿಕೆಯನ್ನ ಹಾಕಬಾರದು. ಯಾಕೆಂದ್ರೆ ನಾವು ಹಾಕಿದ ಆ ಕಾಣಿಕೆ ಹಣವನ್ನ ಯಾವುದೇ ಕಾರಣಕ್ಕೂ ಕೇರಳ ಸರ್ಕಾರ ಶಬರಿಮಲೆ ದೇವಸ್ಥಾನಕ್ಕೆ ಬಳಸುವುದಿಲ್ಲ. ಹಾಗಾಗಿ ಯಾವುದೇ ಕಾರಣಕ್ಕೂ ಹಣವನ್ನ ಕಾಣಿಕೆಗೆ ಹಾಕಬಾರದು ಎಂದು ಅವರು ಹೇಳಿದರು. ಈ ವೇಳೆ ಹಲವಾರು ಮಂದಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಭಕ್ತರಲ್ಲಿ ಒಂದು ವಿನಂತಿಯನ್ನ ಈ ಮೂಲಕ ಮಾಡ್ತಾ ಇದ್ದೇವೆ. ಶಬರಿಮಲೆಯಲ್ಲಿ ನಾವು ₹1 ಅಂತ ಹಾಕಬಾರದು. ₹1 ಕಾಣಿಕೆ ಅಂತ ಹಾಕುವಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಆ ಹಾಕಿದ ದುಡ್ಡನ್ನು ಅವರು ಖಂಡಿತ ಶಬರಿಮಲೆಗೆ ಉಪಯೋಗಿಸ್ತಾ ಇಲ್ಲ. ಹಾಗಾಗಿ ನಾವೆಲ್ಲರ ಸಹ ಕೇಳ್ಕೊಳ್ಳೋದು ಇಷ್ಟೇ, ನಾವು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಇದು ಸಾಂಕೇತಿಕ ಪ್ರತಿಭಟನೆ. ನಮ್ಮಲ್ಲಿ ಅಲ್ಲಿ ಇರುವಂತ ಶಬರಿಮಲೆಯ ಭಕ್ತರು ಯಾರಿದ್ದಾರೆ, ನಮ್ಮ ಸೋದರರು ಯಾರಿದ್ದಾರೆ, ಹಿಂದೂಗಳು ಯಾರಿದ್ದಾರೆ.